ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ನಮ್ಮ ಚರ್ಚಿನ ಪ್ರಧಾನ ಗುರುಗಳು ಹಾಗೂ ಕ್ಷೇತ್ರದ ಅಚ್ಚುಮೆಚ್ಚಿನ ಗುರುಗಳಾದ ವಂದನೆಯ ಫಾದರ್ ಜೆ.ಬಿ. ಸಣ್ಣನ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಒಲುಮೆಯ ಸ್ವಾಗತವನ್ನು ಕೋರುತ್ತೇನೆ. ರೋಟರಾಕ್ಟ್ ಕ್ಲಬ್ ಮಂಗಳೂರು ಸಿಟಿ ಇದರ ಅಧ್ಯಕ್ಷರಾದ ಶ್ರೀ ರೋಟರಾಕ್ಟ್ ಶೆಲ್ಟನ್ ಕ್ರಸ್ತ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರೆಡ್ ಕ್ರಾಸ್ ಸೊಸೈಟಿ ಇದರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದ ಶ್ರೀ ಪ್ರವೀಣ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಗಳಾದ ವಂದನೆಯ ಫಾದರ್ ಸಂತೋಷ್ ಡಿಸೋಸ ಹಾಗೂ ಬೆಥೆಲ್ ಕಾನ್ವೆಂಟ್ ಮುಖ್ಯಸ್ಥೆ ಹಾಗೂ ICYM ಸಂಚಾಲಕಿಯಾದ ಸಿಸ್ಟರ್ ಸೆವ್ರಿನ್ ಫರ್ನಾಂಡಿಸ್ ಇವರಿಗೂ ನಮ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದ. ICYM ಸಂಘಟನೆ ಯುವಕರು ಏನೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಈಗ ಕಳೆದ ಒಂದು 2 ತಿಂಗಳಲ್ಲಿ ಇದು 3ನೇ ಕ್ಯಾಂಪ್ ನಾವು ICYM ಸಂಘಟನೆಯಿಂದ ಮಾಡುವುದು. ಬಹಳ ಖುಷಿ ಆಗ್ತಿದೆ. ಯುವಕರು ಒಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಇಷ್ಟೊಂದು ಮಹತ್ವವನ್ನು ನೀಡುತ್ತಿದ್ದಾರೆ. ಈ ರಕ್ತದಾನ ನಮ್ದು ರೆಡ್ ಕ್ರಾಸ್ ಬಗ್ಗೆ ಗೊತ್ತುಂಟಾ ಇಲ್ಲವೋ ಗೊತ್ತಿಲ್ಲ ನನಗೆ, ಆದ್ರೂ ನಾನು ನಿಮಗೆ ತಿಳಿಯಪಡಿಸುತ್ತೇನೆಂದ್ರೆ ನಿಮ್ಮಿಂದ ಶೇಖರಣೆಗೊಂಡ ರಕ್ತವನ್ನು ನಾವು ಲೇಡಿ ಗೋಷನ್ ಹಾಸ್ಪಿಟಲ್ ನವರಿಗೆ ಉಚಿತವಾಗಿ ಪೂರೈಸುತ್ತಿದ್ದೇವೆ. ಲೇಡಿ ಗೋಷನ್ ಹಾಸ್ಪಿಟಲ್ನ ಪೇಷಂಟ್ಗಳಿಗೆ ಎಲ್ಲರಿಗೂ. ಹಾಗೆ ಈಗ ಕಳೆದ 2 ತಿಂಗಳಿಂದ ನಾವು ಡೆಂಗಿಗೂ ಕೂಡ ಉಚಿತವಾಗಿ BPL ಕಾರ್ಡ್ ಹೋಲ್ಡರ್ನವರಿಗೆ ಜಿಲ್ಲೆಯ ಯಾವುದೇ ಹಾಸ್ಪಿಟಲ್ ಆಗಲಿ BPL ಕಾರ್ಡ್ ಹೋಲ್ಡರ್ ಇದ್ದವರಿಗೆ ಫ್ರೀಯಾಗಿ ನೀಡಿದ್ದೇವೆ. ಅದೇ ರೀತಿ APL ಕಾರ್ಡ್ನವರಿಗೆ ಕೂಡ ನಾವು ಅರ್ಧ ಬೆಲೆಗೆ ಇದನ್ನು ನೀಡಿದ್ದೇವೆ. ಅದೇ ರೀತಿ ರೆಡ್ ಕ್ರಾಸ್ ಬರೀ ರಕ್ತದಾನಕ್ಕೆ ಸೀಮಿತವಾಗುವುದಿಲ್ಲ, ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ರೆಡ್ ಕ್ರಾಸ್ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈ ರೀತಿ ಇನ್ನಷ್ಟು ಕ್ಯಾಂಪ್ಗಳನ್ನು ನಮಗೆ ಕೊಡುವುದರಿಂದ ನಾವು ಬಡ ಜನರಿಗೆ ಉಚಿತವಾಗಿ ಕೊಡಲು ನಿಮ್ಮಂತ ಸಂಘಟನೆಯು ಇನ್ನಷ್ಟು ರೀತಿಯಲ್ಲಿ ನಮಗೆ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಂಡೆ. ಅವರು 17 ವರ್ಷದಿಂದ ಇರುವಾಗ, ಆಕ್ಚುಲಿ ಲೀಗಲ್ ಏಜ್ ಇಸ್ 18 years to donate the blood, but he started at the age of 17 to donate the blood and his blood group is O positive. ನಮ್ಮ ಭಾರತದಲ್ಲಿ ಹಾಗೂ ನೇಪಾಲ್, ಕಠ್ಮಂಡು, ನಮ್ಮ ಗುಜರಾತಲ್ಲಿ, ಒರಿಸ್ಸಲ್ಲಿ ನ್ಯಾಚುರಲ್ ಕೆಲೆಮಿಟಿ ಭೂಕಂಪ ಆದಾಗ ಸೊ ಅವರು ಅಲ್ಲಿಗೆ ಆಲ್ಮೋಸ್ಟ್ 1-2 ತಿಂಗಳು ಹೋಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಅದೊಂದು ಒಳ್ಳೆಯ ಮನಸ್ಸು ಅವ್ರದ್ದುಂಟು. ಸೊ ಇವತ್ತು ಸನ್ಮಾನ ಯಾಕೆಂದರೆ ಹಿ ಹ್ಯಾಸ್ ಡೊನೇಟೆಡ್ ಬ್ಲಡ್ ಫಾರ್ 99 ಟೈಮ್ಸ್. 99 ಸಲ ಅವರು ಇಷ್ಟವರೆಗೆ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಸೊ ನಾವು ಎಂತ ವಿ ವಿಲ್ ಫೈಂಡಿಂಗ್ ಅ ರೀಸನ್ ವಿಕ್ರಮನ್ನು ಹೇಗೆ ಯಾವ ಸಂದರ್ಭದಲ್ಲಿ ಸನ್ಮಾನಿಸಿದ. ಸೊ ನಾನು ಹೇಳಿದೆ 100 ಕೊಡುವ, 100 ಮಾಡಿ ಅಂತ. ಸೊ ಮೊನ್ನೆ ಅಷ್ಟೇ, ಬಿಕಾಸ್ 3 ತಿಂಗಳು ಬ್ಲಡ್ ಕೊಡುವ ಬ್ಲಡ್ ಟೈಮ್, ಸೊ ಐ ಡಿಂಟ್ ವಾಂಟ್ ಟು ಫೋರ್ಸ್ ಇಟ್. ಸೊ ಇವತ್ತು ವಿಕ್ರಮಿಗೆ ನಾವು ಇದೊಂದು ವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಸೊ ವಿಕ್ರಮ್, ನಿಮ್ಮ ಒಳ್ಳೆ ಮನಸ್ಸಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಸೊ ನಿಮಗೆ ಯಾವಾಗಲೂ ಬ್ಲಡ್ ಬೇಕಾದರೆ ವಿಕ್ರಮಿಗೆ ಕಾಲ್ ಮಾಡಿ ಸಾಕು. ಸೊ ಅವರು ಏನೋ ಮಾಡಿ ಅರೇಂಜ್ ಮಾಡ್ತಾರೆ. ಸೊ ಅಂತ ಒಳ್ಳೆ ಮನಸ್ಸು ಅವ್ರ ಉಂಟು. ಸೊ
50 ವರ್ಷದ ಸಂಭ್ರಮ, ಗೋಲ್ಡನ್ ಜೂಬ್ಲಿ ಸಂಭ್ರಮದಲ್ಲಿದೆ. ಈ ವರ್ಷದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿಯೂ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿರುವುದರಿಂದ ಅವರು ಕೂಡ ಸಂದೇಶ, ಡೊನೇಟ್ ಬ್ಲಡ್ ಟು ಸೇವ್ ಲೈಫ್, ಜನರ ಜೀವ ರಕ್ಷಣೆಗಾಗಿ ಇದೊಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ICOM ಸದಸ್ಯರಿಗೆ ಕಾಂಗ್ರ್ಯಾಚುಲೇಷನ್ ಹೇಳ್ತೇನೆ. ಅವರಿಗೊಂದೆರಡು ಶೆಲ್ಡನ್ ರವರು ಈ ರೊಟ್ರಾಕ್ಟ್ ಕ್ಲಬ್ಬಿನ ಏನು ಹೇಳ್ತಾರೆ ಲೀಡರ್ಶಿಪ್ ತೆಗೆದುಕೊಂಡ ಮೇಲೆ ಬಹಳಷ್ಟು ಬದಲಾವಣೆಗಳಾಗಿವೆ. ಯುವಜನರಿಗೆ ಪ್ರೇರಣೆ ನೀಡುವ ಶಕ್ತಿ ಅವರಲ್ಲಿದೆ. ಯುವಜನರನ್ನು ಅರ್ಥಭರಿತವಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವ ಶೆಲ್ಡನ್ ರವರಿಗೂ ರೊಟ್ರಾಕ್ಟ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನಾವು ಕಾಂಗ್ರ್ಯಾಚುಲೇಷನ್ ಹೇಳ್ತೇವೆ. ಸದ್ಭಾವನಾ ವೇದಿಕೆಯ ಸದಸ್ಯರು ಕೂಡ ಇಲ್ಲಿ ಇದ್ದಾರೆ. ನಮ್ಮ ಪರಿಸರದಲ್ಲಿ ಸದ್ಭಾವನಾ ವೇದಿಕೆ ಬಂದ ಮೇಲೆ ಸಾಮರಸ್ಯದ ಜೀವನಕ್ಕೆ ಒಂದು ವಿಶೇಷ ರೀತಿಯ ಕಾಳಜಿ ತೋರಿಸುವಂತಹ ಒಂದು ಪ್ರಯತ್ನ ಅಲ್ಲಿ ನಡೀತಾ ಇದೆ. ಮುಸಲ್ಮಾನ್ ಬಾಂಧವರಿದ್ದಾರೆ, ಕ್ರೈಸ್ತ ಬಾಂಧವರಿದ್ದಾರೆ, ಹಿಂದೂ ಬಾಂಧವರಿದ್ದಾರೆ. ಎಲ್ಲರೂ ತಮ್ಮ ಭಿನ್ನಾಭಿಪ್ರಾಯ ಇದೆ ಅದನ್ನೆಲ್ಲವನ್ನು ಮರೆತು ನಮ್ಮ ಈ ಪರಿಸರದಲ್ಲಿ ಈ ಸದ್ಭಾವನಾ ವೇದಿಕೆ ಜನರನ್ನು ಒಟ್ಟುಗೂಡಿಸಲು, ಸೌಹಾರ್ದತೆಯ ಬಾಳನ್ನು ಮೂಡಿಸಲು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಕೂಡ ನಮ್ಮೊಡನೆ ಕೈ ಜೋಡಿಸಿದ್ದಾರೆ. ಖಂಡಿತವಾಗಿಯೂ ಬಹಳಷ್ಟು ಸಂತೋಷದ ವಿಷಯ. ರೆಡ್ ಕ್ರಾಸ್ ಸೊಸೈಟಿ ಅಂತೂ ಮಾಡುವ ಕಾರ್ಯಕ್ರಮಗಳು ಅದೆಷ್ಟು ಇವೆ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ ಕೇಳ್ತೇವೆ. ನರ್ಸ್ಗಳು, ಡಾಕ್ಟರ್ಗಳು ಬೇರೆ ಬೇರೆ ಕಡೆ ಹೋಗಿ ಸೇವೆ ಸಲ್ಲಿಸುವಾಗ ಈ ರೆಡ್ ಕ್ರಾಸ್ ಸೊಸೈಟಿ ಇಡೀ ಜಗತ್ತಿನಲ್ಲಿ ಜೀವ ರಕ್ಷಿಸುವಂತ ಒಂದು ಪ್ರಯತ್ನ ನಡೆಸಿದ್ದಾರೆ. ಇವರೆಲ್ಲರೂ ಒಟ್ಟಿಗೆ ಕೂಡಿ ಇಂಥ ಒಂದು ಅರ್ಥಭರಿತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಾಗ ನಮ್ಮೆಲ್ಲ ಯುವಜನರು ಇವತ್ತು ಬ್ಲಡ್ ಡೊನೇಷನ್ ಮಾಡಬೇಕು. ಇದರ ಮೂಲಕ ಜೀವ ರಕ್ಷಣೆ ಆಗಲಿ. ಪ್ರತ್ಯೇಕವಾಗಿ ಬಡಬಗ್ಗರಿಗೆ ಲೇಡಿ ಕೋಶನ್ ಹಾಸ್ಪಿಟಲ್ ಮೂಲಕ ಬಡಬಗ್ಗರಿಗೆ ಈ ರಕ್ತವನ್ನು ನಾವು ಪೂರೈಸುವ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತೇನೆ. ಭಗವಂತನ ಆಶೀರ್ವಾದ ನಿಮ್ಮೆಲ್ಲರೊಡನೆ ಇರಲೆಂದು ಹಾರೈಸುತ್ತಾ ಇದರ ಅಧ್ಯಕ್ಷರಾದ ಶ್ರೀ ರೊಟರಾಕ್ಟ್ ಶೆಲ್ಡನ್ ರಾಸ್ತಾ ಇವರಿಗೂ ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಶ್ರೀ ಪ್ರವೀಣ್ ಇವರಿಗೂ, ಕೇಂದ್ರದ ಉಪಾಧ್ಯಕ್ಷರಾದ ಶ್ರೀ ಮಲ್ವಿನ್ ಸಿ ಡಿಸೋಸಾ ಹಾಗೂ ಕಾರ್ಯದರ್ಶಿ ಶ್ರೀ ರೋನಾಲ್ಡ್ ಫೆರ್ನಾಂಡಿಸ್ ಇವರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದಕ್ಷಿಣ ವಲಯ ಅಧ್ಯಕ್ಷರು ಶ್ರೀ ಕಿಶೋರ್ ಡಿಸೋಸಾ ಹಾಗೂ ಕಾರ್ಯದರ್ಶಿ ದಕ್ಷಿಣ ವಲಯ ಕಾರ್ಯದರ್ಶಿ ಜಮಿಟಾ ಡಿಸೋಸಾ ಇವರಿಗೂ ಧನ್ಯವಾದಗಳು. ICOM ಹಾಗೂ ರೋಟರಿ ಕ್ಲಬ್ ಹಾಗೂ ಸದ್ಭಾವನಾ ವೇದಿಕೆ ಉಳ್ಳಾಲ ಇವರ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗಿರುವ ರಕ್ತದಾನಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.